ಹಿಂದೂ ವ್ಯಕ್ತಿಯೊಬ್ಬರನ್ನ ದಬ್ಬಾಳಿಕೆಯ ಮೂಲಕ ಮುಸ್ಲಿಂ ಧರ್ಮಕ್ಕೆ ಮತಾಂತರ ಮಾಡಿರುವ ಘಟನೆ ಬಿಸಿ ರೋಡಿನಲ್ಲಿ ನಡೆದಿದೆ. ಹೋಟೆಲ್ನಲ್ಲಿ ಸಪ್ಲೈಯರ್ ಆಗಿ ಕೆಲಸ ಮಾಡುತ್ತಿದ್ದ ಬಂಟ್ವಾಳ ತಾಲೂಕಿನ ಸಿದ್ದಕಟ್ಟೆಯ ಕರ್ಪೆ ನಿವಾಸಿ ವಸಂತ್ ಪೂಜಾರಿ ಅವರ ಸೌಮ್ಯ ಸ್ವಭಾವವನ್ನ ದುರ್ಬಳಕೆ ಮಾಡಿಕೊಂಡು ಕೆಲ ಮುಸ್ಲಿಮರು ಇವರಿಗೆ ಬೆದರಿಕೆ ಹಾಕಿ ಒತ್ತಾಯಪೂರ್ವಕವಾಗಿ ಮುಸ್ಲಿಂ ಧರ್ಮಕ್ಕೆ ಮತಾಂತರ ಮಾಡಿದ್ದಾರೆ. ಆದರೆ ಇದಾವುದನ್ನು ತಿಳಿಯದ ವಸಂತ್ ಪೂಜಾರಿಯವರು ಇದೀಗ ಹಿಂದೂ ಸಂಘಟನೆಗಳ ಮೊರೆ ಹೋಗಿದ್ದಾರೆ. ಹೀಗಾಗಿ ನಾನು ಹಿಂದೂ ಧರ್ಮದವ, ನನ್ನ ಸಮಾಜವನ್ನ ಬಿಟ್ಟು ಯಾವುದೇ ಧರ್ಮಕ್ಕೆ ಸೇರುವುದಿಲ್ಲ ಎಂದು ವಸಂತ್ ಪೂಜಾರಿ ಹೇಳಿದ್ದಾರೆ. ಹೀಗಾಗಿ ಹಿಂದೂ ಜಾಗರಣ ವೇದಿಕೆಯ ಮುಖಂಡರು ವಸಂತ್ ಪೂಜಾರಿ ಅವರಿಗೆ ಧೈರ್ಯ ತುಂಬಿದ್ದು, ಹಿಂದೂ ಜಾಗರಣ ವೇದಿಕೆ ನಿಮ್ಮೊಂದಿಗೆ ಸದಾ ಇದೆ ಎಂದು ಜಿಲ್ಲಾ ಸಂಪರ್ಕ ಪ್ರಮುಖ್ ನರಸಿಂಹ ಮಾಣಿ, ಜಿಲ್ಲಾ ನ್ಯಾಯ ಜಾಗರಣ ಸಂಯೋಜಕ ರಾಜೇಶ್ ಬೋಲುಕಲ್ಲು, ಹಿಂದೂ ಯುವ ವಾಹಿನಿ ಜಿಲ್ಲಾ ಸಂಯೋಜಕ ಪ್ರಶಾಂತ್ ಬಂಟ್ವಾಳ, ಬಿಜೆಪಿ ಪ್ರಮುಖರಾದ ಪ್ರಭಾಕರ್ ಪ್ರಭು ತಿಳಿಸಿದ್ದಾರೆ. ಪತ್ರಿಕಾ ಹೇಳಿಕೆ ವಸಂತ ಪೂಜಾರಿ ಕರ್ಪೆ ಎಂಬ ವ್ಯಕ್ತಿ ಕಳೆದ ಎರಡು ದಿನಗಳ ಹಿಂದೆ ತನಗೇನು ತಿಳಿಯದೆಯೋ ಒಂದಷ್ಟು ವಿದ್ಯಾವಂತ ಅಲ್ಲ, ಒಂದು ಸಾಮಾನ್ಯವಾಗಿ ಹೋಟೆಲ್ ಉದ್ಯಮದಲ್ಲಿ ಹೋಟೆಲ್ನಲ್ಲಿ ಒಬ್ಬರು ಸಪ್ಲೈಯರ್ ಆಗಿ ಕೆಲಸ ಮಾಡುವಂತ ವ್ಯಕ್ತಿ. ನೋಡುವಾಗಲೇ ಗೊತ್ತಾಗ್ತದೆ ಅವರ ಮುಖದಲ್ಲಿ ಒಂದು ಸೌಮ್ಯ ಸ್ವಭಾವ ಇದೆ, ಏನು ತಿಳುವಳಿಕೆ ಇಲ್ಲದ ವ್ಯಕ್ತಿ ಅಂತೇಳಿ ಅವರ ಮುಖ ನೋಡುವಾಗಲೇ ಗೊತ್ತಾಗ್ತದೆ. ಅಂತ ವ್ಯಕ್ತಿಯನ್ನ ತಮ್ಮ ಯಾವುದೋ ಒಂದು ವಿಷಯಕ್ಕೆ ದುರ್ಬಳಕೆ ಮಾಡಿಕೊಂಡು ಅವರ ಮೇಲೆ ಒತ್ತಡ ತಂದು ಅವರ ಹೆಸರನ್ನ ಬದಲಾವಣೆ ಮಾಡಿ ಹಿಂದೂ ಧರ್ಮದಿಂದ ಮುಸಲ್ಮಾನ ಸಮಾಜಕ್ಕೆ ಅವರ ಮತಾಂತರ ಮಾಡಬೇಕು ಇಟ್ಟುಕೊಂಡು ಏನೋ ಒಂದು ಅವರ ಮೇಲೆ ದಬ್ಬಾಳಿಕೆಯ ರೀತಿಯಲ್ಲಿ ತಮ್ಮ ಮೂಲಕ ಅದನ್ನು ಉಪಯೋಗ ಮಾಡಿಕೊಂಡು ತನಗೆ ಏನು ವಿದ್ಯಾಭ್ಯಾಸ ಇಲ್ಲ, ಸ್ವಲ್ಪ ಓದಲಿಕ್ಕೆ ಬರೆಯುವಂತ ವ್ಯಕ್ತಿಯನ್ನ ಈ ಸಂದರ್ಭದಲ್ಲಿ ಉಪಯೋಗ ಮಾಡಿಕೊಂಡು ಬಿಶ್ ರೋಡಿನ ಒಬ್ಬರು ವಕೀಲರ ನೋಟ್ರಿಯಲ್ಲಿ ಅವರ ಮುಖಾಂತರ ಅವರ ಹೆಸರನ್ನ ಬದಲಾವಣೆ ಮಾಡಿ ಅನ್ಯ ಧರ್ಮ ಮುಸಲ್ಮಾನ ಧರ್ಮಕ್ಕೆ ಮತಾಂತರ ಮಾಡುವಂತ ಒಂದು ಕೆಲಸವನ್ನ ಯಾರೋ ಇದನ್ನು ಮಾಡಿದ್ದಾರೆ. ತನಗೆ ತಿಳುವಳಿಕೆ ಇಲ್ಲದ ಕಾರಣ ಅವರ ಅಭಿಧವತ್ತಿಗೆ ಸಹಿಯನ್ನ ಮಾಡಿದ್ದಾರೆ. ಆದ್ರೆ ಈಗಾಗಲೇ ಅವರು ಪತ್ರಿಕೆಯ ಮೂಲಕ ಹೇಳಿಕೆಯನ್ನ ನೇರವಾಗಿ ಆ ವಸಂತ ಪೂಜಾರಿ ಕೊಡ್ತಾ ಇದ್ದಾರೆ. ನಾನು ಯಾವುದೇ ರೀತಿಯ ಅನ್ಯ ಧರ್ಮಕ್ಕೆ ಹೋಗುವುದಿಲ್ಲ, ನಾನು ಹುಟ್ಟಿದಂತ ಹಿಂದೂ ಧರ್ಮ ಮತ್ತು ನನ್ನ ಸ್ವಜಾತಿ ಧರ್ಮವಾದಂತಹ ಬಿಲ್ಲವ ಸಮಾಜದಲ್ಲಿ ಜೊತೆಗೆ ನನ್ನ ಮನೆಯ ತಂದೆ ತಾಯಿಗಳ ಜೊತೆಗೆ ನಾನು ವಾಸವಾಗಿರ್ತೇನೆ. ಯಾವುದೇ ಸಂದರ್ಭದಲ್ಲಿ ನಾನು ಹಿಂದೂ ಸಮಾಜವನ್ನ ಬಿಟ್ಟು ಹೋಗುವುದಿಲ್ಲ ಎನ್ನುವಂತ ಹೇಳಿಕೆಯನ್ನ ಈಗ ವಸಂತ ಪೂಜಾರಿ ಅವರೇ ಪತ್ರಿಕೆಯ ಮೂಲಕ ಕೊಟ್ಟಿದ್ದಾರೆ. ನಾವು ಇವತ್ತಿನ ದಿನ ಪೇಪರ್ ಅಲ್ಲಿ ಬಂದ ಕಾರಣ ನಮಗೆ ಸಂಘಟನೆ ಹಿಂದೂ ಜಾಗರಣ ವೇದಿಕೆ ಮತ್ತು ಪರಿವಾರ ಸಂಘಟನೆಗೆ ವಿಚಾರ ತಿಳಿದು ಅವರ ಮನೆಗೆ ನೇರವಾಗಿ ಹೋಗಿ ಅವರಿಗೆ ಸಂಪರ್ಕವನ್ನ ಮಾಡಿ ಅವರ ಮನ ಪರಿವರ್ತನೆಯನ್ನ ಮಾಡಿ ಪೂರ್ತಿ ಹಿಂದೂ ಸಮಾಜ ಹಿಂದೂ ಸಂಘಟನೆ ನಿಮ್ಮ ಜೊತೆ ಇದೆ, ಯಾವ ಸಂದರ್ಭದಲ್ಲಿಯೂ ಯಾವ ರೀತಿಯ ತೊಂದರೆ ನಿಮಗೆ ಬಂದರೂ ನಿಮಗೆ ಅದಂತ ಧೈರ್ಯವನ್ನು ನಾವು ಕೊಡ್ತೇವೆ, ನೀವು ಹಿಂದೂ ಸಮಾಜವನ್ನು ಬಿಟ್ಟು ಹೋಗಬಾರದು ಎನ್ನುವಂತಹ ಒಂದು ಮನವರಿಕೆಯನ್ನ ಹಿಂದೂ ಜಾಗರಣ ವೇದಿಕೆ, ವಿಶ್ವ ಹಿಂದೂ ಪರಿಷತ್, ಬಜರಂಗ ಎಲ್ಲ ಪರಿವಾರ ಸಂಘಟನೆ ಜೊತೆಗೆ ಕೂಡಿಕೊಂಡು ಅವರ ಮನ ಪರಿವರ್ತನೆಯ ಕೆಲಸ ಮತ್ತು ಅವರ ಮನೆಗೆ ಧೈರ್ಯವನ್ನು ತುಂಬುವ ಕೆಲಸವನ್ನು ಮಾಡಿದೆ. ಆದ್ರಿಂದ ಈ ಮೂಲಕ ನಾವು ಸಂಘಟನಾತ್ಮಕವಾಗಿ ಎಲ್ಲ ಹಿಂದೂ ಸಮಾಜದ ಪರವಾಗಿ ನಾವು ನಮ್ಮ ಸಂಘಟನೆಯ ಸ್ಪಷ್ಟವಾದ ಹೇಳಿಕೆ ಏನಂದ್ರೆ ವಸಂತ್ ಪೂಜಾರಿ ಅವರನ್ನ ಯಾವುದೇ ಸಂದರ್ಭದಲ್ಲಿ ಕೂಡ ಪವಿತ್ರವಾದಂತಹ ಹಿಂದೂ ಧರ್ಮದಿಂದ ಬೇರೆ ಧರ್ಮಕ್ಕೆ ಬಿಟ್ಟು ಕೊಡುವ ಪ್ರಶ್ನೆಯೇ ಇಲ್ಲ. ಅವರು ಮುಂದಿನ ತನ್ನ ಜೀವನ ಪರ್ಯಂತ ಹಿಂದೂ ಧರ್ಮದಲ್ಲಿ ಇರ್ತಾರೆ. ಅವರ ಪೂರ್ತಿ ಹೊಣೆಗಾರಿಕೆ ಹಿಂದೂ ಧರ್ಮಕ್ಕಿದೆ, ನಮ್ಮ ಸಂಘಟನೆಗಿದೆ. ಅವರ ಮನೆಗೆ ಕೂಡ ಅವರ ಮನೆಯನ್ನಕ್ಕೆ ಕೂಡ ಧೈರ್ಯ ತುಂಬುವಂತ ಅವರ ಮನೆಯನ್ನ ನೋಡಿಕೊಳ್ಳುವಂತಹ ಒಂದು ಕರ್ತವ್ಯ ಇದು ಕೂಡ ಹಿಂದೂ ಸಂಘಟನೆಗಿದೆ ಅಂತ ಹೇಳಿ ಈ ಮೂಲಕ ಹಿಂದೂ ಜಾಗರಣ ವೇದಿಕೆ ಪುತ್ತೂರು ಜಿಲ್ಲೆಯ ಪರವಾಗಿ ಈ ಮೂಲಕ ನನ್ನ ಪತ್ರಿಕೆ ಹೇಳಿಕೆಯನ್ನು ನೀಡ್ತಾ ಇದ್ದೇನೆ. ನಾವು ಪೇಪರ್ ಪ್ರೊಡಕ್ಷನ್ ಮಾಡ್ತಾರೆ, ಜಾತಿ ಬರಲ್ಲ ಆತ ತಿಳುವಳಿಕೆ ನೋಟ್ರಿ ಮಾಡ್ತಾರೆ, ಬಂದಿರಿ ಆ ನೋಟ್ರಿ ಮಾಡಿ ಕೊಡ್ತಾರೆ. ಹಿಂದೂ ಧರ್ಮ ಹುಡುಗರು ಸಂಘಟನೆ ಧರ್ಮಗಳು ಹೋಗ್ತಾರೆ.